ಗಾಯನ ದೇವರು ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ಸವಿನೆನಪಿನಲ್ಲಿ ನಡೆಯುತ್ತಿರುವಂತಹ ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಪ್ರತಿ ಬಾರಿಯೂ ಕೂಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ನಿರಂತರವಾದ ರಸಮಂಜರಿ ಕಾರ್ಯಕ್ರಮಗಳನ್ನು ನೀಡುತ್ತಾ ಅಪಾರವಾದಂತಹ ಜನಮನ್ನಣೆಯನ್ನು ಪಡೆಯುವುದರ ಜೊತೆಗೆ ಅಪಾರ ಅಭಿಮಾನಿಗಳನ್ನು ಹೊಂದಿದ ಅದೆಷ್ಟೋ ಸಾಧಕ ಗಾಯಕರನ್ನ ಪರಿಚಯಿಸುವ ಮೂಲಕ ಅವರ ನೆನಪುಗಳನ್ನು ಮರಕೊಳಿಸುವಂತೆ ಮಾಡ್ತಾ ಜೊತೆಗೆ ಒಂದಷ್ಟು ಹರಟೆಗಳು ಮತ್ತು ಅವರ ಹಾಡುಗಳನ್ನು ಕೇಳುತ್ತಾ ನಡೆಯುವಂತಹ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಈ ಬಾರಿ ನಮ್ಮ ಜೊತೆ ಇದ್ದಾರೆ ಓರ್ವ ಸಾಧಕಿ ಗಾಯಕಿ, ಇನ್ನು ಎಳವೆಯ ಹರೆಯದಲ್ಲಿ ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದ ದಿಯಾ ರಾವ್ ಅವರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಮಸ್ತೆ ದಿಯಾ. ನಮಸ್ತೆ ಸರ್. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸ್ಪಂದನ ವಾಹಿನಿ ಕಡೆಯಿಂದ ಮತ್ತು ನಮ್ಮ ವೀಕ್ಷಕರ ಕಡೆಯಿಂದ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡು ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡು ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ತಾನಂತ ನಾನ ತಾನಂತ ನಾನ ತಾನಂತ ನಾನ ತಾನಂತ ನಾನ ನಾನಯ್ಯ ಬೊಂಬೆ ನಾನಯ್ಯ. ಓ ಓ
ಈಗಾಗಲೇ ಹಲವಾರು ಬಾರಿ ನನ್ನ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ನಿನ್ನ ಹಾಡುಗಳನ್ನು ಕೇಳಿದ್ದೇವೆ. ಒಮ್ಮೆ ಸ್ಟುಡಿಯೋ ಕರೆದು ಒಂದು ಚೂರು ಮಾತಾಡಿಸುವ, ನಿನ್ನ ಹಾಡುಗಳನ್ನು ಕೇಳುವ ಅಂತ. ಸೊ ಈಗ ಮಧ್ಯದಲ್ಲಿ ನಿನ್ನ ಹಾಡುಗಳನ್ನು ಕೇಳ್ತಾ ಹೋಗ್ತೀವಿ, ಜೊತೆಗೆ ಒಂದಷ್ಟು ನಿನ್ನ ಜೊತೆ ಮಾತಾಡಬೇಕು. ಸೊ ಎಷ್ಟನೇ ಕ್ಲಾಸ್, ಏನು ಮಾಡ್ತಿದ್ದೀಗ? ಈಗ ನಾನು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೇನೆ. ಓ, ಹೈಸ್ಕೂಲು. ಹಾಂ, ಹೌದು. ಯಾವ ಸ್ಕೂಲಲ್ಲಿ? ಕೆನರಾ ಹೈಸ್ಕೂಲ್ CBSE. ಓಕೆ. ಮನೆಯಲ್ಲಿ? ಮಂಗಳೂರಿನಲ್ಲಿ. ಮನೆಯಲ್ಲಿ ಯಾರೆಲ್ಲಿದ್ದಾರೆ? ಮನೆಯಲ್ಲಿ ನಾನು, ಅಮ್ಮ, ಅಕ್ಕ ಮತ್ತು ನನ್ನ ನಾಯಿ. ಅಕ್ಕ ಆಡ್ತಾರ? ಇಲ್ಲ, ಅವಳು ಆರ್ಟಿಸ್ಟ್, ಡ್ಯಾನ್ಸ್ ಮಾಡ್ತಾರೆ. ಓ, ಹಾಗಾದ್ರೆ ಮನೇಲಿ ಒಂದು ಒಳ್ಳೆ ಆರ್ಟ್ ಫ್ಯಾಮಿಲಿ ಇದೆ ಅಂತ ಆಯ್ತು. ಹಾಂ, ಓಕೆ. ಮನೇಲಿ ನಿನಗೆ ಈ ಥರ ಒಂದು ಹಾಡು ಆಡೋದಕ್ಕೆ ಹೇಗೆ ಸ್ಟಾರ್ಟ್ ಮಾಡಿದೆ ಮನೆಯಿಂದ? ಹೇಗೆ? ಫಸ್ಟ್ ನನ್ನ ಅಜ್ಜಿ, ಅಪ್ಪ, ನಮ್ಮ ಅವರಿಗೆ ನಾನು ಸಿಂಗರ್ ಆಗಬೇಕಂತ ತುಂಬ ದೊಡ್ಡ ಆಸೆ ಇತ್ತು. ಅವ್ರು ಹಾಡ್ತಾ ಇದ್ರಾ? ಇಲ್ಲ. ಶೋಭಾನ ಏನಾದರೂ? ಇಲ್ಲ. ಅವರಿಗೆ ಮೊಮ್ಮಗಳನ್ನ ಸಿಂಗರ್ ಮಾಡಬೇಕಂತ ತುಂಬ ಆಸೆ ಇತ್ತು. ಅವ್ರೀಗ ಇಲ್ಲ. ಸೊ ಅವರು ಎಂಕರೇಜ್ ಎಲ್ಲ ಮಾಡ್ತಾಯಿದ್ರು. ಪಪ್ಪನ ಹತ್ರ ಹೇಳ್ತಾ ಇದ್ರು ನನ್ನ ಮ್ಯೂಸಿಕ್ ಕ್ಲಾಸಿಗೆ ಹಾಕಬೇಕು, ತುಂಬ ಮುಂದೆ ಕರ್ಕೊಂಡು ಹೋಗಬೇಕು. ಹಾಗೆ ಅದಕ್ಕೆ ಕೇಳು ಮನೇಲಿ ಅಜ್ಜಿ ಬೇಕು ಅಂತ ಅಲ್ವಾ? ಇಲ್ಲಾದ್ರೆ ಯಾರು ಒತ್ತಾಯ ಮಾಡ್ತಾರೆ? ಅಜ್ಜಿಗೆ ಮಾತ್ರ ಮೊಮ್ಮಕ್ಕಳು ಹೀಗೆ ಆಗ್ಬೇಕು ತುಂಬಾ ಆಸೆ ಇರೋದು. ತಂದೆ ತಾಯಿಗೆ ಇರ್ತದೆ, ತಂದೆ ತಾಯಿ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಎಜುಕೇಶನ್ ಬಗ್ಗೆ ನೋಡ್ತಾರೆ. ಬಟ್ ಅಜ್ಜಿಗೆ ಒಂದು ಆಸೆ ಇರ್ತದೆ, ನನ್ನ ಮಗಳು ಹಾಡಬೇಕು, ಕುಣಿಬೇಕು, ಯಕ್ಷಗಾನದ ವೇಷ ಮಾಡಬೇಕು, ಜೋರ್ ಆಸೆ ಇರ್ತದೆ. ಅದು ಹತ್ರ ಮನೆಯವರ ಮಕ್ಕಳು ಏನಾದ್ರು ವೇಷ ಮಾಡಿಬಿಟ್ರೆ ಮತ್ತೆ ಅಜ್ಜಿಗೆ ಜೋರ್ ಮನಸ್ಸಾಗ್ತದೆ ಅಲ್ವಾ? ಓಕೆ. ಆಮೇಲೆ ಹಾಗೆ ನನ್ನ ಮ್ಯೂಸಿಕ್ ಕ್ಲಾಸಿಗೆಲ್ಲ ಹಾಕಿದ್ರು. ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಮ್ಯೂಸಿಕ್ ಕ್ಲಾಸ್? ಫಸ್ಟ್ ನಾನು ಅರುಣಾ ಸರಸ್ವತಿ ಮಂಗಳೂರಿನಲ್ಲಿ ಕಲಿತಾ ಇದ್ದೆ. ಈಗ ಸೀನಿಯರಿಗೆ ವಿದುಶ್ರೀ ಪದ್ಮಿನಿ ನಾಯಕ್ ಅವ್ರ ಹತ್ರ ಕಲಿತಾ ಇದ್ದೇನೆ. ಓಕೆ. ಸೀನಿಯರ್ಗೆಲ್ಲ ಜೂನಿಯರ್ ಆಯ್ತು, ಈಗ ಸೀನಿಯರ್ ಮಾಡ್ತಾ ಇದ್ದೀನಿ. ಓಕೆ. 9th ಸ್ಟ್ಯಾಂಡರ್ಡ್ಗೆ. ಪಾನೋಲಿ ಬುಡುಪಾವೆ ಜವಣ್ಣರ ನಾಚಳಿ, ಯಾನು ಮಂಗಳೂರ್ದ ಜವಣ್ಣರೆ ಪಾಂಚಾಲಿ, ಯಾನು ಮಂಗಳೂರ್ದ ಜವಣ್ಣರೆ ಪಾಂಚಾಲಿ. कितना गोली है बोलो ना, हरयो गब्बर टायर पंचर बजट कूलिड तेलिपु बन्ना. अरे यार मुन्नी को देखो ना, तुका कान सनक संगो ना, लका मोन्ना डार्लिंग चोलर में मुखम हो खुशवा. यानु किड्डाद मनोली चांद पानोली नाली पावे ಜವಣ್ಣರನ್ನ ಪಿಡಿ, ನಾನು ಮಂಗಳೂರ್ದ ಜವಣ್ಣರ ಚಿಪ್ಪೆ ಕಾಲಿ, ನಾನು ಮಂಗಳೂರ್ದ ಜವಣ್ಣರ ಚಿಪ್ಪೆ ಕಾಲಿ. ಎಲೆ ಮಗ ಎಲೆ ಮಗ ತೂವೆರೆಯ ನಂಜಿ ಬಾರಿಸಲಿ, ಮುಟ್ಟೆಡೆ ನಿಕ್ಮೆಗ ತಾಲ ಬನ್ನಿ, ಯಾನಂಜಿ ಪರ್ಲದ ಭೂತ ಬನ್ನಿ, ಕಾರದ ಚಿಕ್ಕನ್ ಚಿಲ್ಲಿ. ಅಡಡ ಮಚ್ಚ ಮಾಲಿ ಕಚ್ಚ ಎನ್ನ ಬಾಕರ ನಲಿಪು ಬನ್ನ, ಯವಂಗ್ಲ ಡೊಂಗ ತಾನೆ ಬಂಗ ಬಾರ ಸರಸಕಿ ಸರಧಾರ. ಅರೆ ಜ್ಞಾನದ ಸುಂದರಿ പെണ്ണല്ലോ, എന്റെ പേര് ചമ്മേലി പറഞ്ഞല്ലോ, മോഹൻലാൽ മമ്മൂട്ടി ഫ്രണ്ടല്ലോ, ജഗീറ ഡാൻസിംഗോ. കിട്ടാದ ಚಮೇಲಿ ಏನ್ ಚಾಂದ್ ಪಾನೋಲಿ ಬುಡುಪಾವೆ ಜವಣ್ಣರ ನಾಚಳಿ, ಯಾನು ಮಂಗಳೂರ್ದ ಜವಣ್ಣರ ಕಾಂಚಾಲಿ, ಯಾನು ಮಂಗಳೂರ್ದ ಜವಣ್ಣರ
ಮಂಗಳೂರ್ದ ಜವಣ್ಣರೆ ಪಾಂಚಾಲಿ ಯಾನು ಕುಡ್ಲದ ಜವಣ್ಣರೆ ಚಿಟ್ಟಲಿ ಯಾನು ಮಂಗಳೂರ್ದ ಜವಣ್ಣರೆ ಪಾಂಚಾಲಿ ಯಾನು ಕುಡ್ಲದ ಜವಣ್ಣರೆ ಚಿಟ್ಟಲಿ. ಅದ್ಭುತವಾದಂಥ ಸಾಧನೆ. ಜೊತೆಗೆ ಈಗ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದಿ, ಯಾವ್ಯಾವ ಟೀಮಲ್ಲಿ ನೀಡ್ತಾ ಇದ್ದಿ, ಹೇಗೆ ಯಾರೆಲ್ಲ ಇದ್ದಾರೆ ಜೊತೆಗೆ, ನಿಮಗೆ ಸಪೋರ್ಟ್ ಹೇಗಾಗ್ತದೆ? ಫಸ್ಟ್ ವಿಜಯ ಮಾಮ ಮತ್ತು ಕಿಶೋರನ್ನ ಆಮಂತ್ರಣ ಮತ್ತು ಸಂಸ್ಕೃತ ಸಿರಿ ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಅವರಿಂದ ಇಷ್ಟು ಬೆಳೆದಿದ್ದು ವಾಯ್ಸ್ ಆಫ್ ಆರಾಧನಾ ಟೀಮ್, ಚಿನ್ನಾರ್ ಲೋಕ ಮೊಕೆದ ಕಲಾವಿದರ ಸೇವಾ ಟ್ರಸ್ಟ್, ಅದು ನನ್ನ ಫಸ್ಟ್ ಪ್ರೋಗ್ರಾಮ್ ಆಗಿದೆ ಅಲ್ಲಿ. ಎಲ್ಲಿ ಅದು? ಅದು BC ರೋಡಿದು. ವೆರಿ ಗುಡ್. ಅವರು ತುಂಬ ಪ್ರೋಗ್ರಾಮ್ಸಿಗೆಲ್ಲ ಕರ್ಕೊಂಡು ಹೋಗ್ತಾರೆ, ತುಂಬ ಎಂಕರೇಜ್ ಮಾಡ್ತಾರೆ. ಮೋಹನ್ ದಾಸ್ ಕೊಟ್ಟಾರೆ ಸರ್. ವೀಕ್ಷಕರೇ, ನಾವಿದನ್ನು ಬಹಳಷ್ಟು ನೆನಪಿಟ್ಕೊಳ್ಬೇಕು. ಈ ಸಂದರ್ಭದಲ್ಲಿ ಬಹಳಷ್ಟು ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಇವತ್ತಿನ ದಿನ ಯಾರು ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಾರೆ, ಯಾರು ಬೆಳೀತಾ ಇದ್ದಾರೆ, ಅಂಥವರಿಗೆ ವೇದಿಕೆ ಕೊಡುವಂಥ ಒಂದಷ್ಟು ಸಂಸ್ಥೆಗಳಿವೆ. ನಿಜವಾಗ್ಲೂ ಅಂಥ ಸಂಸ್ಥೆಗಳ ಮೂಲಕ ಇವತ್ತಿನ ದಿನ ಕರಾವಳಿ ಅದೆಷ್ಟೋ ದಿಯಾನಂಥ ಪ್ರತಿಭೆಗಳು ಹೊರಬಂದಿದ್ದಾರೆ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕಾಗಿ ಸ್ಪಂದನ ವಾಹಿನಿ ಕಡೆಯಿಂದ ನಮ್ಮ ವೀಕ್ಷಕರ ಪರವಾಗಿ ಆ ಎಲ್ಲ ಸಂಘ ಸಂಸ್ಥೆಗಳಿಗೆ ನಾನು ಕೃತಜ್ಞತೆಯನ್ನು ಸಮರ್ಪಿಸ್ತೇನೆ. ಕೃಷ್ಣನ ತೋರು ಪ್ರೀತಿಯು ನೀಡಿದ ಕಣ್ಣು, ಲೋಕದ ಕಣ್ಣಿಗೆ ರಾಧೆ ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು, ಲೋಕದ ಕಣ್ಣಿಗೆ ರಾಧೆ ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ತಿಂಗಳ ರಾತ್ರಿ ದೊರೆಯ ಸಮೀಪ, ತಿಂಗಳ ರಾತ್ರಿ ದೊರೆಯ ಸಮೀಪ, ಉರಿದರೆ ಯಾವುದು ದೀಪ, ಉರಿದರೆ ಯಾವುದು ದೀಪ, ಯಾರೋ ಮೋಹನ ಯಾವ ರಾಧೆಗೂ, ಯಾರೋ ಮೋಹನ ಯಾವ ರಾಧೆಗೂ ಪಡುತ್ತಿರುವನು ಪರಿತಾಪ, ಪಡುತ್ತಿರುವನು ಪರಿತಾಪ, ಲೋಕದ ಕಣ್ಣಿಗೆ ರಾಧೆ ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು.
ಭಾವಿಸಿ ಸೇರಲು ಬೃಂದಾವನವ, ಭಾವಿಸಿ ಸೇರಲು ಬೃಂದಾವನವ. ರಾಧೆ ಪ್ರೀತಿಯ ರೀತಿ, ರಾಧೆ ಪ್ರೀತಿಯ ರೀತಿ. ಮುಗಿದ ಕಣ್ಣಿಗೆ ರಾಧೆ ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗೂ ಆಕೆ ಕೃಷ್ಣನ ದೂರು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ಮಹಾಪ್ರವಾಹ 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 ತಡೆಯುವರೆಲ್ಲ ಪಾತ್ರವೀರದ ತುರೆ ಪ್ರೀತಿ, ಪಾತ್ರವೀರದ ತುರೆ ಪ್ರೀತಿ. ತುರಿದರು ತನ್ನ ತುರೆಯಲು ಪ್ರಿಯನ, ತುರಿದರು ತನ್ನ ತುರೆಯಲು ಪ್ರಿಯನ. ರಾಧೆ ಪ್ರೀತಿಯ ರೀತಿ, ರಾಧೆ ಪ್ರೀತಿಯ ರೀತಿ. ದುಃಖದ ಕಣ್ಣಿಗೆ ರಾಧೆ ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗೂ ಆಕೆ ಕೃಷ್ಣನ ದೂರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ಮಹಿಮಾ ಕೋಕೋನಟ್ ಆಯಿಲ್ ಉಡುಪಿ ಇವರು ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ನನ್ನ ಪ್ರೀತಿಯ ಹಾಡು. ವಿರಾಮದ ಬಳಿಕ ಸ್ಪಂದನ ವಾಹಿನಿಯ ಮಹಿಮಾ ಕೋಕೋನಟ್ ಆಯಿಲ್ ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಅದ್ಭುತವಾದಂತಹ ಬಾಲ ಪ್ರತಿಭೆ ದಿಯಾ. ಅವಳನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಿನ್ನನ್ನು ಕಣ್ತುಂಬ
ದಿಯಾ ಮಾತು ಮುಂದುವರಿಸೋಣ. ಹಾಂ. ಓಕೆ, ಆಮೇಲೆ ಹಾಗೆ ಆ ಥರ ತುಂಬ ಟೀಮ್ಗಳಿದ್ದಾರೆ ಸಪೋರ್ಟ್ ಮಾಡೋದು, ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗ್ತಾರೆ, ಎಂಕರೇಜ್ ಮಾಡಿಸ್ತಾರೆ. ಹಾಗೆ ಹೀಗೆ ಸ್ವಲ್ಪ ಮುಂದೆ ಬಂದಿದ್ದು. ಓಕೆ, ನಿಮ್ಮ ಮಂಗಳೂರಲ್ಲಿ ಹಾಂ, ಹೌದು. ಅಷ್ಟಮಿ, ಚೌತಿ, ಹಾ, ಹೌದು. ನವರಾತ್ರಿ ಹೀಗೆ ಕಾಂಪಿಟೇಷನ್ಗಳಿಗೆ ನಾನು ಹೋಗ್ತಾ ಇದೆಯಾ? ಚಿಕ್ಕದಿರುವಾಗ ಹೋಗ್ತಾ ಇದ್ದೆ. ಈಗ ಎಷ್ಟು ದೊಡ್ಡದಾಗಿ ಮತ್ತೆ? ಹಾಂ, ಚಿಕ್ಕದಿರುವಾಗ ಅಂದರೆ ಎಲಿಮೆಂಟ್ರಿಯಲ್ಲಿ ಹಾಗೆ. ಈಗ ಕೋವಿಡ್ ಎಲ್ಲ ಬಂದ ನಂತರ ಈಗ ಹಾಗೆ, ಆಗ್ತಾ ಇಲ್ಲ. ಕೋವಿಡ್ ಬಂದು ಸುಮಾರು ಜನ 2 ವರ್ಷ ಬೇಗ ಬೆಳೆದು ಬಿಟ್ರಲ್ಲ. ಹೌದು. ಶಾಲೆಗೆ ಹೋಗಿಲ್ಲ, ಏನಿಲ್ಲ, 2 ವರ್ಷ ಸೀದಾ ಜಂಪ್. ಓಕೆ. ಸೊ ಈಗ ಆ ಥರ ಆಗ್ತಾ ಇಲ್ಲ, ಬಟ್ ಪ್ರೋಗ್ರಾಮ್ಸ್ ಎಲ್ಲ ಹೋಗ್ತಾ ಇರ್ತೇನೆ. ಗಣೇಶ ಚೌತಿಗೆಲ್ಲ ಈಗ ಪ್ರೋಗ್ರಾಮ್ ಕೊಡ್ತಾ ಇದ್ದೆ, ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೇನೆ. ಕಡಿಮೆ. ಹೌದು. ಅಲ್ಲ, ಓಕೆ. ನಿನಗೆ ಈ ಹಾಡೋದು ಬಿಟ್ಟು ಮತ್ತೇನು ಇಷ್ಟ? ಅಥ್ಲೆಟಿಕ್ಸ್, ರನ್ನಿಂಗ್. ಸ್ಪೋರ್ಟ್ಸಲ್ಲಿ ಇದೆಯಾ? ಓಕೆ, ಸ್ಕೂಲಲ್ಲೆಲ್ಲ ಸ್ಪೋರ್ಟ್ಸಲ್ಲಿ ಈಗ ಅದರಲ್ಲಿ ಏನಾದರೂ ಸಾಧನೆ ಮಾಡಬೇಕಂತ ಆಸೆ ಇದೆಯಾ? ಉಂಟು. ಅಜ್ಜಿ ಹೇಳಿಲ್ಲಲ್ಲ, ಅಜ್ಜಿ ಹೇಳಿಲ್ಲ, ಅದಕ್ಕೆ ಓಡೋದಿಲ್ಲ ಈಗ. ಉಂಟು, ಬಟ್ ಸಿಂಗಿಂಗ್ ಅದೇ ಇಂಪಾರ್ಟೆಂಟ್. ಕರೆಕ್ಟ್. ಯಾಕಂದ್ರೆ ಒಂದು ಹಂತದವರೆಗೆ ಓಕೆ ಆಗುತ್ತೆ ನಾವು ಟೈಮನ್ನು ಕೊಡೋದಕ್ಕೆ. ಇನ್ನು ನೀನು ನೆಕ್ಸ್ಟ್ ಇಯರ್ SSLC ಮತ್ತು ಎಜುಕೇಷನ್ ಕಡೆ ಗಮನ ಕೊಟ್ಟಾಗ ನಾವು 2-3 ಆಯ್ಕೆ ಮಾಡಿಕೊಂಡ್ರೆ ಟೈಮ್ ಹೊಂದಿಸೋದು ಕಷ್ಟ ಆಗುತ್ತೆ. ಓಕೆ, ಸಿಂಗಿಂಗನ್ನೇ ಮೇಯ್ನ್ ಆಗಿ ತಗೊಂಡಿದ್ದೇನೆ ಅಲ್ವಾ? ಓಕೆ, ಈಗ ಸೀನಿಯರ್ಗೆ ನೀನು ಅಪ್ಲೈ ಮಾಡಿದೆ, ಕಟ್ಟಿದೆ, ಎಕ್ಸಾಮ್ ಕಟ್ಟಿದೆ? ಆಗಿಲ್ಲ, ಇನ್ನು ಟ್ರೈನಿಂಗ್ ಆಗ್ತಾ ಇದೆ ಸೀನಿಯರ್ಗೆ ಅಲ್ವಾ? ಓಕೆ. सत्य है शिव शिव है सुंदर जागो कर देखो जीवन जो सत्यं शिवं सुन्दरं 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 रामावत में काशी में शिव कान्हा वृंदावन में दया करो प्रभु देखो इनको दया करो प्रभु देखो इनको घर के आंगन में राधा मोहन शरणं सत्यं शिवं सुन्दरं
सबका एक से नाम राधा मोहन शरणं सत्यं शिवं सुन्दरं सत्यं शिवं सुन्दरम् ईश्वर सत्य है सत्य ही शिव है शिव ही सुंदर है सत्यं शिवं सुन्दरं सत्यं शिवं सुन्दरं सत्यं शिवं सुन्दरम् ಓಕೆ, ಅದೇ ರೀತಿಯಾಗಿ ಈಗ ಹಾಡುಗಳನ್ನು ಅಂತ ಹಾಡಬೇಕಾದ್ರೆ ಯಾರ ಹಾಡುಗಳನ್ನು ತುಂಬ ಇಷ್ಟಪಡ್ತೀಯ ನೀನು? SP ಬಾಲಸುಬ್ರಹ್ಮಣ್ಯಂ ಮೇಲಲ್ಲಿ. ನಮ್ಮ ಗಾಯನ ದೇವರು, ನಮ್ಮ ಕಾರ್ಯಕ್ರಮನೇ ಅವ್ರ ಹೆಸರಲ್ಲೇ ನಡೆಸ್ತಾ ಇದ್ದೀವಿ ನಾವು, ಅವ್ರ ನೆನಪಲ್ಲೇ. ಅದೆಲ್ಲೇನಂದ್ರೆ ಅವರೆಲ್ಲ ಲೆಜೆಂಡ್ಸ್, ಗೊತ್ತಾಯ್ತಾ? ಬಹುಶಃ ಪ್ರತಿಯೊಬ್ಬ ಸಿಂಗರಿಗೂ SP ಸರ್ ಇರ್ಬೋದು, ಜೇಸುದಾಸ್ ಸರ್ ಇರ್ಬೋದು, ಮೊಹಮ್ಮದ್ ರಫಿ ಅವರು, ಲತಾ ಅಮ್ಮ ಇರ್ಬೋದು, ಜಾನಕಿ ಅಮ್ಮ, ಇವರೆಲ್ಲ ಹೇಗಂದ್ರೆ ಒಂದು ಬುಕ್ಗಳು. ಯಾಕಂದ್ರೆ ನೀ ಅವ್ರನ್ನ ಗಾಯಕರು ಅನ್ನೋದಕ್ಕಿಂತ ಒಂದು ಬುಕ್ ಅದು ಸಿಂಗರ್ಸಿಗೆ. ನೀ ಯಾವ ಪೇಜ್ ತಿರುಗಿಸಿದ್ರು ಪ್ರತಿ ಪೇಜಲ್ಲೂ ಕಲಿಲಿಕ್ಕಿದೆ. 45,000 50,000 ಹಾಡುಗಳಂದ್ರೆ ನಾವು ದಿವ್ಸಕ್ಕೊಂದು ಹಾಡಿದ್ರು ನಮಗೆ ಎಷ್ಟು ವರ್ಷ ಬೇಕು ಗೊತ್ತಾ? 25,000-30,000 ಹಾಡ್ಲಿಕ್ಕೆ ದಿವ್ಸಕ್ಕೊಂದು ನೀನು ಹಾಡು ಕಲ್ತರು ಎಷ್ಟು ವರ್ಷ ಬೇಕು ಗೊತ್ತಾ ನಿನಗೆ? 300 ಹಾಡು ಸರಾಸರಿ ಒಂದು ವರ್ಷಕ್ಕೆ ಇಟ್ಕೊ. 20 ವರ್ಷದಲ್ಲಿ ಹಬ್ಬ ಅಂದ್ರೆ 6,000 ಹಾಡು ಹಾಡ್ಲಿಕ್ಕೆ ಆಗ್ತದೆ 20 ವರ್ಷದಲ್ಲಿ. 40 ವರ್ಷದಲ್ಲಿ 12,000, 80 ವರ್ಷದಲ್ಲಿ 24,000 ಹಾಡೋದು ನಾವು ದಿವ್ಸಕ್ಕೊಂದು ಹಾಡಿದ್ರು. ಅಂತಹ ಒಂದು ಪುಸ್ತಕಗಳು ನಮ್ಮ ಭಾಗ್ಯ ಅದು. ಅಥವಾ ನಿಮ್ಮಂತ ಕಲಿಯುವ ಮಕ್ಕಳಿಗೆ ಅಂಥವ್ರು ನಮ್ಮ ದೇಶದಲ್ಲಿದ್ದಾರೆ, ಹಾಡಿದಾರಲ್ಲ, ಅವರು ಹಾಡನ್ನು ಬಿಟ್ಟು ಹೋಗಿದಾರಲ್ಲ, ಅದು ನಮ್ಮ ಲಕ್ ಅದು. ಓಕೆ, ಮತ್ತೆ S ಜಾನಕಿ ಅಮ್ಮ, MD ಪಲ್ಲವಿ, KS ಚಿತ್ರ, ಆ ಥರ ತುಂಬ ಇರ್ತಾರೆ, ತುಂಬ. ಓಕೆ, ಆಮೇಲೆ ಅದ್ರ ಜೊತೆಗೆ ನಿನಗೆ ಈ ಹಾಡುಗಳನ್ನು ಯಾರ್ದಾದ್ರು ಇಮಿಟೇಟ್ ಮಾಡಬೇಕು ಅನಿಸಿದಾಗ ಯಾರ ಥರ ಹಾಡಬೇಕು ಅಂತ ನಿನಗೆ ಅನಿಸೋದು? ತುಂಬ ಅಂದರೆ ನನಗಿಲ್ಲ, ಇವರೊಂದು ಹಾಡಿದ್ದು ಈ ಥರದ್ದು ಇಷ್ಟ ಆಗಿದೆ, ಈ ಸ್ಟೈಲು. MD ಪಲ್ಲವಿ ಇರುತ್ತೆ ಇಷ್ಟ. ನೀವು ಭಾವಗೀತೆನ ಜಾಸ್ತಿ ಆಯ್ಕೆ ಮಾಡ್ತೀಯ ಹೇಗೆ? ಈಗ ಮೊದಲು ಹೇಗೆ ಆಡ್ತಿದ್ದೆ, ಈಗ ಸ್ವಲ್ಪ ಭಾವಗೀತೆ ಹತ್ರನೇ ಗಮನ ಕೊಡ್ತಾ ಇದ್ದೀವಿ. ಓಕೆ, ಆಮೇಲೆ ಈಗ ನೀನು ಅಥ್ಲೆಟಿಕ್ಸ್ ಇದೆ, ಆಮೇಲೆ ಸಿಂಗಿಂಗ್ ಎಲ್ಲಿದೆ, ಜೊತೆಗೆ 9th ಇನ್ನು 10th ಬರ್ತಾ ಇದೆ. ಇನ್ನು ಮುಂದಕ್ಕೆ ಏನು ನಿನ್ನ ಪ್ಲ್ಯಾನ್? ನನಗೆ ವೆಟಿನರಿ ಡಾಕ್ಟರ್ ಆಗಬೇಕು. ಗುಡ್, ಒಳ್ಳೆ ವಿಷಯ ಅದು. ಯಾಕೆಂದರೆ ತುಂಬ ಜನಕ್ಕೆ ಅದರ ವಿಷಯನೇ ಗೊತ್ತಿರೋದಿಲ್ಲ. ನಮಗದು ಕಲ್ಪನೆ ಆದ್ರೂ ಉಂಟಲ್ಲ, ಅದು ದೊಡ್ಡ ವಿಷಯ ಅದು. ಯಾಕಂದರೆ ಪ್ರಾಣಿಗಳ ಬಗ್ಗೆ ಹೆಚ್ಚಿನವ್ರು ಸ್ಟೇಟಸಲ್ಲೇ ಪ್ರೀತಿ ತೋರಿಸೋದು, ನಿಜವಾಗಿ ಪ್ರೀತಿ ತೋರಿಸೋರು ಕಡಿಮೆ, ತುಂಬ ಜನ ಇಲ್ಲ. ಸ್ಟೇಟಸಲ್ಲಿ ತುಂಬ ಜನ ಆಗ್ತಾರೆ. ನನಗೆ ಅದು ಚಾರ್ಲಿ ಫಿಲ್ಮ್ ಬಂದಮೇಲೆ ನಾಯಿ ತುಂಬ ಜನಕ್ಕೆ ಇಷ್ಟ ಆಗಿದೆ, ಇಲ್ಲಾಂದರೆ ನಾಯಿಗೆ ಅನ್ನ ಹಾಕೋರಿಲ್ಲ ಅಂತ ಪರಿಸ್ಥಿತಿ ಇದೆ. ನಮ್ಮಲ್ಲಿ ಎಷ್ಟೋ ಜನ ಉಡುಪಿಯಲ್ಲಿ ಪಾಪ ಸಂಜೆ ಹೊತ್ತಿಗೆ ಬೀದಿ ನಾಯಿಗಳಿಗೆ ಅನ್ನ ಹಾಕುವಂಥವ್ರು ತುಂಬ ಜನ ಇದ್ದಾರೆ, ಬ್ರೆಡ್ ಕೊಡೋರಿದ್ದಾರೆ, ಬಿಸ್ಕೆಟ್ ಕೊಡೋರಿದ್ದಾರೆ, ತುಂಬ ಜನ ಪ್ರೀತಿಯಿಂದ ನೋಡ್ಕೊಳ್ಳೋರು ಇರ್ತಾರೆ. ಬಟ್ ಅಂಥ ಒಂದು ಪ್ರಾಣಿ ಪ್ರೀತಿಯನ್ನು ತೋರಿಸಿದ್ದಕ್ಕೆ ನಿನಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಹಾಗೆ ಇರಲಿ, ನಿನ್ನ ಕನಸು ನನಸಾಗಲಿ, ಜೊತೆಗೆ ಒಳ್ಳೆ ರೀತಿಯಿಂದ ಒಳ್ಳೆ ವೆಟರ್ನರಿ ಡಾಕ್ಟರ್ ಆಗಿ ಸಾಧನೆಯನ್ನು ಮಾಡಬೇಕು. ಆ ಮೂಲಕವಾಗಿ ಇನ್ನಷ್ಟು ಸಾಧನೆ ಇರಲಿ. ಯಾಕೆಂದರೆ ಪ್ರಾಣಿಗಳಿಗೆ ಸಹ ಹಾಡಂದ್ರೆ ತುಂಬ ಇಷ್ಟ ಅಂತ ಕೇಳಿದ್ದಾರೆ, ಕೆಲವರು ಕೇಳಿದೆ. ನಮ್ಮ ಕೃಷ್ಣದೇವರ ಕಥೆಯಲ್ಲಿ ಇತ್ತಲ್ಲ, ಕೊಳಲಿಗೆ ಒಂದು ರಾಗ ಹಾಕಿದ ಕೂಡ ದನ ಓಡಿ ಬರ್ತಾ ಇತ್ತು ಅನ್ನೋದು. ಎನಿವೆ, सुरमय अखियों में नन्हा मुन्हा एक सपना
ಕನಸುಗಳನ್ನು ಸಾಗಲಿ, ಜೊತೆಗೆ ಗಾಯನ ಕ್ಷೇತ್ರದಲ್ಲಿ ನಿನ್ನ ಸಾಧನೆ ಮುಂದುವರಿಯಲಿ. ಆಯಿತಾ? ಯಾವುದಿದ್ರೂ ಕೂಡ ಯಾವುದೇ ವಿರುದ್ಧ ಭಾವನೆಗಳು ತಲೆಗೇರದೆ ನಾವು ಚಂದ ಮಾಡಿ ಇನ್ನೊಂದು ಅದ್ಭುತವಾದಂಥ ಸಾಧನೆ ಮಾಡಿ ಒಳ್ಳೆ ಗಾಯಕಿ ಆಗೋನ್ನೋದೇ ನಮ್ಮ ವೀಕ್ಷಕರ ಕಡೆಯಿಂದ ಮತ್ತು ನಮ್ಮ ಸ್ಪಂದನ ವಾಹಿನಿ ಕಡೆಯಿಂದ ನಿನಗೆ ಹಾರೈಕೆಗಳನ್ನು ಸಮರ್ಪಿಸ್ತೀನಿ. ಇಷ್ಟೊತ್ತು ಬಂದಿದ್ದೀನಿ ನಮ್ಮ ಕಾರ್ಯಕ್ರಮಕ್ಕೆ. ಮಾತಾಡ್ತಾ ಮಧ್ಯದಲ್ಲಿ ನಿನ್ನ ಹಾಡುಗಳನ್ನು ಕೇಳ್ತಾ ಇದ್ವಿ. ಎಲ್ಲ ಸಲನೂ ಇಲ್ಲಿ ಸಾಧನೆ ಮಾಡಿದಂಥ ಏನು ಪ್ರಶಸ್ತಿ ಪಡೆದಂಥ ಗಾಯಕರನ್ನು ಹಾಡಿಸ್ತಾ ಇದ್ವಿ. ಬಟ್ ಈಗ ನಿಮ್ಮಂಥ ಮಕ್ಕಳನ್ನು ಯಾಕೆ ಹಾಡ್ತೀವಿ ಅಂದರೆ, ಸೊ ನೀವು ಒಂದಷ್ಟು ಮಕ್ಕಳಿಗೆ ಪ್ರೇರಣೆ ಆಗಬೇಕು. ನೀವೊಂದಷ್ಟು ಮಕ್ಕಳಿಗೆ ಏನಂದ್ರೆ, ದಿಯಾ ಬಂದಿದ್ದಾಳೆ ಅವ್ರ ತರ ನಾನು ಒಂದು ಹಾಡಬೇಕು ಅನ್ನೋಂಥ ಆಸೆ ಬರಬೇಕು ಮಕ್ಕಳಿಗೆ. ಆ ಒಂದು ಖುಷಿ ಇರಬೇಕು ಎಲ್ಲರ ಹತ್ರ ಅಂತ ಅಂದ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ಆಲ್ ದಿ ಬೆಸ್ಟ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಮಂಗಳೂರಿನ ದಿಯಾ ಅವಳ ಒಂದು ಪರಿಚಯ ಮತ್ತು ಅವಳ ಹಾಡುಗಳನ್ನು ಕೇಳಿದಂತಹ ಕಾರ್ಯಕ್ರಮ. ಇದು ಮಹಿಮಾ ಕೋಕೋನಟ್ ಆಯಿಲ್, ಸುಭಾಷ್ ನಗರ, ಕಟ್ಪಾಡಿ, ಉಡುಪಿ ಇವರ ಪ್ರಾಯೋಜಕತ್ವದ ಈ ಒಂದು ಕಾರ್ಯಕ್ರಮ. ಈ ವಾರದ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ ಇಲ್ಲಿ ಮುಕ್ತಾಯಗೊಳ್ಳುತ್ತೆ. ಇನ್ನೊಬ್ಬ ಅದ್ಭುತ ಸಾಧನೆ ಮಾಡಿದಂತಹ ಗಾಯಕರನ್ನು ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ನನ್ನ ಪ್ರೀತಿಯ ಹಾಡು